ಪುತ್ತೂರು ನಗರ ಭಾಗದ ಜನಸಾಮಾನ್ಯರ ಬದುಕಿನಲ್ಲಿ ಹಾಸುಹೊಕ್ಕಾಗಿದ್ದ ಸೈರನ್ ಮತ್ತೆ ಮೊಳಗಲು ಆರಂಭಗೊಂಡಿದೆ. ಕಳೆದ 20 ವರ್ಷಗಳಿಂದ ಮೌನವಾಗಿದ್ದ ಪುತ್ತೂರಿನ ಸೈರನ್ಗೆ ಮತ್ತೆ ಮರುಜೀವ ಕೊಡುವ ಕೆಲಸ ಸೋಮವಾರ ನಡೆಯಿತು. 1971ರಲ್ಲಿ ಲಯನ್ಸ್ ಕ್ಲಬ್ ಸಹಭಾಗಿತ್ವದಲ್ಲಿ ನಿರ್ಮಾಣಗೊಂಡಿದ್ದ ಈ ಸೈರನ್ ವ್ಯವಸ್ಥೆ ನಿರಂತರವಾಗಿ ಜನರಿಗೆ ಸಮಯದ ಸಂದರ್ಭವನ್ನ ತಿಳಿಸುತ್ತಾ ಜನರ ಒಡನಾಡಿಯಾಗಿಯೇ ಬೆಳೆದು ಬಂದಿತು. ಜನರಿಗೆ ಬೆಳಿಗ್ಗೆ, ಮಧ್ಯಾಹ್ನ ಹಾಗೂ ಸಂಜೆಯ ವೇಳೆಯನ್ನ ತಿಳಿಸುತ್ತಿದ್ದ ಈ ಸೈರನ್ ಸಮಯದ ಎಚ್ಚರಿಕೆಯನ್ನು ಕೊಡುವ ಕೆಲಸ ಮಾಡ್ತಾ ಇತ್ತು. ವಾಚ್ ಇಲ್ಲದಿದ್ದ ಸಮಯದಲ್ಲಿ ಜನರು ಈ ಸೈರನ್ ಮೂಲಕವೇ ಸಮಯವನ್ನ ತಿಳಿದುಕೊಳ್ತಾ ಇದ್ರು. ಈ ಸಂದರ್ಭ ಹೆಚ್ಚು ಜನೋಪಯೋಗಿಯಾಗಿದ್ದ ಈ ಸೈರನ್ ಕಾಲ ಸರಿದಂತೆ ಜನಮಾನಸದಿಂದ ದೂರವಾಗಿತ್ತು. ಸುಮಾರು 20 ವರ್ಷಗಳಿಂದ ಇದರ ಕೂಗು ಯಾರಿಗೂ ಕೇಳಿಸ್ತಾ ಇರಲಿಲ್ಲ. ನಾದುರಸ್ತಿ ಸ್ಥಿತಿಗೆ ತಲುಪಿದ್ದ ಸೈರನ್ಗೆ ಇದೀಗ ಪುನಶ್ಚೇತನ ನೀಡುವ ಕೆಲಸ ನಡೆದಿದೆ. ಇನ್ನು ಮುಂದೆ ಪುತ್ತೂರಿನ ಜನತೆಗೆ ಈ ಸೈರನ್ ಮತ್ತೆ ಸಮಯವನ್ನ ತಿಳಿಸುವ ಕೆಲಸ ಮಾಡಲಿದೆ. ಪುತ್ತೂರು ನಗರಸಭೆ ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಸೈರನ್ಗೆ ಮರುಜೀವ ನೀಡಿದೆ. ಶಾಸಕ ಅಶೋಕ್ ರೈ ಅವರು ಸೈರನ್ ಅನ್ನ ಲೋಕಾರ್ಪಣೆಗೊಳಿಸಿದರು. ತಹಶೀಲ್ದಾರ್ ಎಸ್ಬಿ ಕೂಡಲಗಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ, ನಗರಸಭೆಯ ಪೌರಾಯುಕ್ತೆ ವಿದ್ಯಾ ಎಸ್ ಕಾಳೆ ಮೊದಲಾದವರು ಉಪಸ್ಥಿತರಿದ್ದರು. चूड़ा ಎಷ್ಟು ನಿಮಿಷ ಸಿಂಪಲ್ ಆಗಿ ಅದು ಆಟೋಮೆಟಿಕ್ ಆಗಿ ಎಷ್ಟು ಗಂಟೆಗೆ ಹಿಂದೆ ವಾಚಿ ಇಲ್ಲದವರಿಗೆ, ಗದ್ದೆ ಉಳ್ಳಿಕ್ಕೆ ಹೋಗುವವರಿಗೆ, ಇಲ್ಲ ಅವರ ದಿವಸದ ಸಂತೆಗೆ ಹೋದವರಿಗೆ ವಾಪಸ್ ಹೋಗಲಿಕ್ಕೆ, ಇದಕ್ಕೆಲ್ಲ ವ್ಯವಸ್ಥಿತವಾಗಿ ಅವರ ಗಂಟೆಯ ಕೆಲಸವನ್ನು ನಿರ್ವಹಣೆ ಮಾಡಲಿಕ್ಕೆ ಈ ಸೈರನ್ ಸಹಾಯಕವಾಗಿ ಕೆಲಸ ಮಾಡ್ತಾ ಇತ್ತು. ಈಗ ಕೂಡ ಅದನ್ನು ಮರುಪರಿಚಯ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಸಾರ್ವಜನಿಕರ ಒಂದಷ್ಟು ಜನರ ಅಭಿಪ್ರಾಯಗಳನ್ನು, ಇದನ್ನು ಮಾಡುವ ಮೊದಲು ಅಭಿಪ್ರಾಯಗಳನ್ನು ಕೇಳಿದ್ದೇವೆ. ಮಾಧ್ಯಮದವರ ಹತ್ರ ಕೂಡ ಇದರ ಅಭಿಪ್ರಾಯವನ್ನು ಕೇಳಿ ಎಲ್ಲ ಸಾರ್ವಜನಿಕರ ಅಭಿಪ್ರಾಯ ಒಂದೇ ಆಗಿತ್ತು. ಹಿಂದಿನ ಇತಿಹಾಸ 1971ರದ್ದು ಪುತ್ತೂರಲ್ಲಿ ಮರುಕಳಿಸಬೇಕು ಅನ್ನುವ ವಿಚಾರ ಬಂದಾಗ ಇವತ್ತದನ್ನು ಮಾಡಿ ಬೆಳಿಗ್ಗೆ 7 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ, ಸಾಯಂಕಾಲ 7 ಗಂಟೆಗೆ 15 ಸೆಕೆಂಡುಗಳ ಕಾಲ ಈ ಸೈರನ್ ಪ್ರತಿ ದಿವಸ ಆಟೋಮೆಟಿಕ್ ಆಗಿ ರನ್ ಆಗ್ತದೆ. ಪುತ್ತೂರಿನ ಜನತೆಗೆ ಗಂಟೆಯ ವಿಚಾರ, ಅಲರ್ಟ್ನೆಸ್ ಮತ್ತು ಹಿಂದಿನ ಇತಿಹಾಸವನ್ನು ಮರುಕಳಿಸುವಂಥ ಒಂದು ಸಂದೇಶವನ್ನು ಇಲ್ಲಿ ಕೊಡ್ತೇನೆ ಅಂತ ತಿಳ್ಕೊಂಡಿದ್ದೇವೆ. ರಾಷ್ಟ್ರಧ್ವಜವನ್ನು ಕೂಡ ಪುತ್ತೂರಿನಲ್ಲಿ ಅತ್ಯಂತ ಎತ್ತರದಲ್ಲಿ ಆಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಇದೆಲ್ಲ ಇದಕ್ಕೆ ಪೂರಕವಾಗಿ ಮುಂದಿನ ದಿವಸಗಳಲ್ಲಿ ನಮ್ಮ ಕಿಲ್ಲೆ ಮೈದಾನದಲ್ಲಿ ನೈಟ್ ಕ್ರಿಕೆಟ್ ಆಡಲಿಕ್ಕೆ, ಯಾವುದೇ ಆಟ ಆಡಲಿಕ್ಕೆ ಅದಕ್ಕೆ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ.